ಕನಸಿನಲ್ಲಿ ನನ್ನ ತಾಯಿ ಭಾ ಎಂದಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವೆ ಎಂದು ಡೆತ್ ನೋಟ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಶಿವಶರಣ್ ಭೂತಾಲಿ 16 ವರ್ಷದ ಮೃತ ಬಾಲಕ ಮಾವನ ಮನೆಯಲ್ಲಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬಾಲಕನ ತಾಯಿ 3 ತಿಂಗಳ ಹಿಂದೆ ಕಾಮಾಲೆ ರೋಗದಿಂದ ಮೃತಪಟ್ಟಿದ್ದರು. ಮೃತ ಬಾಲಕ ಶಿವಶರಣ್ ಬರೆದ ಡೆತ್ ನೋಟ್ ಅಧಿಕಾರಿಗಳಿಗೆ ಸಿಕ್ಕಿದ್ದು, ನೋಟ್ನಲ್ಲಿ ನನ್ನ ತಾಯಿ ತನ್ನಲ್ಲಿಗೆ ಬರಲು ಕೇಳಿಕೊಂಡಿದ್ದಾಳೆ, ಹಾಗಾಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀನಿ ಎಂದು ಬರೆದಿದ್ದಾನೆ. ಮಹಾರಾಷ್ಟ್ರದಲ್ಲಿ ಈ ಘಟನೆ ನಡೆದಿದ್ದು, ನಾನು ನಿಮ್ಮ ಶಿವಶರಣ್, ಬದುಕಲು ಇಷ್ಟವಿಲ್ಲದ ಕಾರಣ ನಾನು ಸಾಯ್ತಾ ಇದ್ದೀನಿ. ನನ್ನ ತಾಯಿ ಹೋದಾಗ ನಾನು ಹೋಗಬೇಕಾಗಿತ್ತು, ಆದರೆ ನಾನು ನನ್ನ ಚಿಕ್ಕಪ್ಪ ಮತ್ತು ಅಜ್ಜಿಯ ಮುಖವನ್ನು ನೋಡುತ್ತಾ ಜೀವಂತವಾಗಿದ್ದೆ. ನನ್ನ ಸಾವಿಗೆ ಕಾರಣ ನಿನ್ನೆ ನನ್ನ ಅಮ್ಮ ಕನಸಿನಲ್ಲಿ ಬಂದಿದ್ರು. ಯಾಕೆ ಅಸಮಾಧಾನದಿಂದ ಇದ್ದೀಯಾ ಎಂದು ಕೇಳಿ ನನ್ನಲ್ಲಿಗೆ ಬಾ ಎಂದು ಹೇಳಿದರು. ಹಾಗಾಗಿ ನಾನು ಸಾಯುವ ಬಗ್ಗೆ ಯೋಚಿಸಿದೆ. ಚಿಕ್ಕಪ್ಪ ಮತ್ತು ಅಜ್ಜಿ, ನಾನು ನಿಮಗೆ ತುಂಬ ಕೃತಜ್ಞನಾಗಿದ್ದೇನೆ. ಯಾಕಂದರೆ ನನ್ನನ್ನು ನೀವು ತುಂಬ ಬೆಂಬಲಿಸಿ ಮುಂದಿಸಿದ್ದೀರಿ. ನಾನು ಸಾಯ್ತಾ ಇದ್ದೀನಿ. ನಾನು ಹೋದ ನಂತರ ನನ್ನ ತಂಗಿಯನ್ನು ಸಂತೋಷವಾಗಿಡಿ. ಚಿಕ್ಕಪ್ಪ, ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಅಜ್ಜಿಯನ್ನು ಅಪ್ಪನ ಬಳಿಗೆ ಕಳುಹಿಸಬೇಡಿ. ಎಲ್ಲರೂ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ನೀವು ನನ್ನ ಹೆತ್ತವರಿಗಿಂತ ಹೆಚ್ಚಿನದನ್ನು ನನಗಾಗಿ ಮಾಡಿದ್ದೀರಿ. ನನ್ನ ಸಾವಿಗೆ ನಾನು ಮಾತ್ರ ಜವಾಬ್ದಾರಿ. ಇಂತಿ ನಿಮ್ಮ ಪಿಂಟ್ಯ ಎಂದು ನೋಟ್ನಲ್ಲಿ ಬಾಲಕ ಬರೆದಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಪಿಂಟ್ಯ ಅನ್ನುವುದು ಮೃತ ಬಾಲಕನನ್ನ ಕುಟುಂಬಸ್ಥರು ಪ್ರೀತಿಯಿಂದ ಕರೀತಾ ಇದ್ದಂತಹ ಹೆಸರು ಎನ್ನಲಾಗಿದೆ. ಇನ್ನು ಈ ಬಾಲಕ SLC ಪರೀಕ್ಷೆಯಲ್ಲಿ 92% ಅಂಕ ಪಡೆದಿದ್ದ ಶಿವಶರಣ್ ವೈದ್ಯನಾಗಲು ಕೂಡ ಬಯಸಿದ್ದ. ನೀಟ್ ಪರೀಕ್ಷೆಗೆ ತಯಾರಿ ಕೂಡ ನಡೆಸ್ತಾ ಇದ್ದ ಎಂದು ಅಧಿಕಾರಿಗಳು ಈ ಸಂದರ್ಭ ಮಾಹಿತಿ ನೀಡಿದ್ದಾರೆ.